ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮತ್ತು ಐಶ್ವರ್ಯ ಅವರ KTT ಮತ್ತು ಸಾಲಿಮಾರ್ ಟೀ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಇವತ್ತು ಸರಿತಾ ಪೈ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್. ನಮಸ್ಕಾರ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮ. ನೀವು ಎಲ್ಲಿಂದ ಬರ್ತೀರಿ ಅಂತ ಹೇಳಿದ್ದು? ನಾನು ಪಾಣೆಮಂಗಳೂರು ಅಂತ ಹೇಳಿದ್ರೆ ಎಂತ? ಪಾಣೆ ಅಂತ ಹೇಳಿದ್ರೆ ಎಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಓಕೆ, ನೀವು ನೆಕ್ಸ್ಟ್ ಬರುವಾಗ ಪಾಣೆಮಂಗಳೂರು ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳಿ. ಓಕೆ. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್ ಮಾಡ್ತೀವಿ? ನಾನು ಒಂದು ಅಷ್ಟಮಿ ಲಾಡು ಮಾಡ್ತೇನೆ. ಅಷ್ಟಮಿ ಲಾಡು. ಮತ್ತೊಂದು ಚಿಟ್ಟೆ ಕೆಸುವಿಂದು ಪೋಡಿಯಿಂದ. ಚಿಟ್ಟೆ ಕೆಸು ಅಂದ್ರೆ ಚಿಕ್ಕ ಕೆಸುವ? ಚಿಕ್ಕ ಕೆಸು ಅಲ್ಲ, ಆ ಎಲೆಯಲ್ಲಿ ಚಿಕ್ಕ ಚಿಕ್ಕ ಡಾಟ್ಸ್ ಎಲ್ಲ ಉಂಟು, ರೆಡ್ ಕಲರ್. ಈಗ ಏನು ಚಿರತೆ ಮೇಲೆ ಇದ್ದ ಹಾಗೆ ಅದೇ ತರ ಕೆಸುವಿನ ಮೇಲೆ ಡಾಟ್ ಇದೆ, ಅದಕ್ಕೆ ಚಿಟ್ಟೆ ಕೆಸು. ಕೆಲವರು ಪ್ರೋಟನ್ ಆಗಿ ಇದು ಮಾಡ್ತಾರೆ, ನಾವು ಅದನ್ನು ಪಳಾರಕ್ಕೆ ಉಪಯೋಗಿಸ್ತೇವೆ. ಅದು ನಾವು ಎಲ್ಲಿದ್ರು ಬಿಡುದಿಲ್ಲ. ಎಲೆ ಕೆಸು ಚಿಟ್ಟೆ ಕೆಸು ಅಲ್ಲಿ ಏನ್ ಮಾಡ್ತಿದ್ದೀರಾ? ಪೋಡಿ. ಚಿಟ್ಟೆ ಕೆಸು ಅಲ್ಲಿ ಪೋಡಿ ಮತ್ತೆ ಇನ್ನೊಂದು ಹೇಳಿದ್ರು ಅಷ್ಟಮಿ ಲಾಡು. ಎರಡೊಂದು ಮಾಡ್ಲಿಕ್ಕೆ ಅಡುಗೆ ನೋಡುವ. ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆಗೆ ಬಂದ ಎಂತ ಮಾಡಬೇಕು? ನನಗೆ ಅಲ್ಲ, ಅಡುಗೆ ಮನೆ ಬಂದ ಮೇಲೆ ಅಡುಗೆ ಮಾಡಬೇಕು. ಫಸ್ಟಿಗೆ ಯಾವ್ದು ಮಾಡುವ? ಈಗ ಏನು ಅಷ್ಟಮಿ ಲಾಡು ಫಸ್ಟಿಗೆ ಮಾಡ್ತಿದ್ದೀರಾ? ಓಕೆ, ಅಷ್ಟಮಿ ಲಾಡಿಗೆ ಬಣಲ್ ಬೇಕಲ್ಲ? ಓಕೆ, ಬಣಲ್ ಅಂತೂ ರೆಡಿ ಇದೆ. ಆಯಿಲ್ ಹಾಕ್ಬೇಕು ಅದಕ್ಕೆ? ಆಯಿಲ್ ಅಲ್ಲ, ಒಂಚೂರು ತುಪ್ಪ ಹಾಕಿದ್ದು. ಓಕೆ, ಒಂದು ಚೂರು ತುಪ್ಪ ಹಾಕಿದ್ರಲ್ಲ. ಓಕೆ, ಗೇರು ಬೀಜ. ಹಾಂ, ಓಕೆ. ಅಂದರೆ ನಮಗೆ ಈಗ ಅಷ್ಟಮಿ ಲಾಡು ನಮಗೆ ಎಷ್ಟು, ಇಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಮಾಡಿ. ಇಬ್ಬರಿಗೆಲ್ಲ ಜಾಸ್ತಿ 4-5 ಮಂದಿ ತಿನ್ಬೋದು. 4 ಮಂದಿ ತಿನ್ಬೋದು. ತುಪ್ಪ ಅಷ್ಟು ಸಾಕಾಗ್ತದ ಅದಕ್ಕೆ? ಇದಕ್ಕೆ ಸಾಕು. ಓಕೆ, ಅದಕ್ಕೆ ಗೇರು ಬೀಜ ಮಾತ್ರ ಹಾಕೋದು? ಅಂದರೆ ಗೇರು ಬೀಜ, ದ್ರಾಕ್ಷಿ ಏನಾದರೂ? ದ್ರಾಕ್ಷಿ ಇಲ್ಲ, ಏಲಕ್ಕಿ ಹಾಕ್ತೀರಲ್ಲ? ಏಲಕ್ಕಿ ಮತ್ತು ಎಳ್ಳಿಗೆ. ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಳ್ಳೋದಾ? ಅಷ್ಟೇ. ಓಕೆ. ಓಕೆ, ಈಗ ಬೆಲ್ಲ ಒಂದು 4 ಗ್ಲಾಸ್ ನೀರು ಬೇಕು. ಬೆಲ್ಲವನ್ನು ನೀರು ಮಾಡ್ತಿದ್ದೀರಲ್ಲ? ಬೆಲ್ಲ ಕರಗಿಸಿ ಜೋನಿ ಮಾಡಬೇಕು. ಸಾಕು. ನಾವೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಾ ಈ ಥರ? ಹೌದು. ಅಂದರೆ ಈಗ ಗೇರು ಬೀಜ ಇತ್ತು, ಇನ್ನು ನೆಕ್ಸ್ಟ್ ಬೆಲ್ಲ. ಇಷ್ಟು ಬೆಲ್ಲ ಆದ ನಂತರ ಬೆಲ್ಲ ಒಳ್ಳೆ ಕರಗಿಸಿ ಜೋನಿ ಆಗಬೇಕದು. ಓಕೆ. ಈಗ ನಾವು ಏನು ಅಷ್ಟಮಿ ಲಾಡಿಗೆ ಬೆಲ್ಲವೇ ಹಾಕೋದಾ ಅಥವಾ ಸಕ್ಕರೆ ಏನಾದರೂ? ಇಲ್ಲ, ಬೆಲ್ಲವೇ ಹಾಕೋದು. ಓಕೆ. ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ? ನಾನೀಗ ಒಬ್ಬಳೇ ಇರೋದು ಮನೆಯಲ್ಲಿ. ಮಗಂದಿರ ಮನೆಗೆ ಆಚೆ ಈಚೆ ಬರ್ತಾ ಇರ್ತೇನೆ. ಮಂಗಳೂರಿನಲ್ಲಿ ಇದ್ದರು ಇಬ್ಬರು ಕೂಡ. ಹಾಗೆ. ಓಕೆ. ಎಲ್ಲ ಫ್ಯಾಮಿಲಿ ಮಂಗಳೂರಲ್ಲೇ ಸೆಟ್ಲ್ ಆಗಿದೆ? ಇಬ್ಬರು ಗಂಡು ಮಕ್ಕಳು, ಇಬ್ಬರು ಕೂಡ ಮಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ. ಹಾಗೆ ಆಚೆ ಈಚೆ ಹೋಗ್ತಾ ಇರ್ತೇನೆ. ಒಬ್ಬರ ಒಂದು ದಿವಸ ಅವರ ಮನೆಗೆ, 2 ದಿನ ಅವರ ಮನೆಯಲ್ಲಿ, 2 ದಿನ ಇವರ ಮನೆಯಲ್ಲಿ, 3 ದಿನ ನಮ್ಮ ಮನೆಯಲ್ಲಿ. ಅದು ಮನೆ ಖಾಲಿ ಮಾಡ್ಲಿಕ್ಕೆ ಉಪಾಯ ಇಲ್ಲ. ಅಂದ್ರೆ ಹಿರಿಯವರ ಮನೆ, ಅದು ದೊಡ್ಡ ಮನೆ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಇದ್ದೀರಲ್ಲ? ಅದೇ, ಕುಟುಂಬದ ಮನೆ. ಅದು ತರವಾಡು ಮನೆ. ಅದೇ, ತರವಾಡು ಹೇಳ್ತಾರಲ್ಲ ಹಾಗೆ. ಒಂಚೂರು ಇದರಲ್ಲಿ ನೀರು ಕೊಡಿ, ಅದು ಪಾಕ ಬಂದಿದ್ದ ಎಂದೇಳಿ ನೋಡಲಿಕ್ಕೆ. ಓಕೆ, ಪಾಕ ಬಂದಿದೆ ಅಂತೇಳಿ ನೀರಲ್ಲಿ ನೋಡುದಾ? ನೀರಲ್ಲಿ ಬಿಡೋದು. ಆಯ್ತು, ಸಾಕು. ಇದು ಹೀಗೆ ಮಾಡಿ
ಈಗ ಅಂದರೆ ಈಗ ನೋಡಿ ಪಾಕ ಆಗಲಿಲ್ಲ. ಓಕೆ ಓಕೆ ಪಾಕ ಆದರೆ ಅಡಿಯಲ್ಲಿ ನಿಲ್ತದೆ, ಅಡಿಯಲ್ಲಿ ನಿಲ್ತದೆ. ಓಕೆ ಅಂದರೆ ಸ್ವಲ್ಪ ಅಂಟು ಬರುತ್ತೆ ಅಂತ. ಅದೇ ಅದೇ ಹೀಗೆ ಕೂಡ ನೋಡ್ಬೋದು. ನೋಡಿ ಆಗ್ಲಿಕ್ಕಾಯ್ತು. ಇದಕ್ಕೆಂದ್ರೆ ಇದಕ್ಕೇಂದೇಳಿ ಬೆಲ್ಲ ಬರ್ತದೆ ಬೇರೆ, ನಮ್ಮ ಆರ್ಡಿನರಿ ಬೆಲ್ಲ. ಈ ಥರ ಲಾಡು ಮಾಡಲಿಕ್ಕೆ ಬೇರೆ ರೇಟ್ ಕೂಡ ಜಾಸ್ತಿ ಅದಕ್ಕೆ. ಅಂದರೆ ದೊಡ್ಡ ಬೆಂಕಿ ಮಾಡಿದ್ರೆ ಇದಾಗಿ ಹೋಗ್ತದೆ ಅದು. ಇದು ಬೆಲ್ಲ ಜಾಸ್ತಿ ಕಾಯ್ತದೆ, ಸ್ಮೆಲ್ ಚೇಂಜ್ ಆಗ್ತದೆ. ಬೆಲ್ಲವೇ ಜಾಸ್ತಿ ಕಾಯಿದ್ರೆ ಅದು ನಮ್ಮ ಲಾಡಿನ ಸ್ವೀಟು ಕೂಡ ಅದೇ ಅದು ಚೇಂಜ್ ಕಾಣುತ್ತಲ್ಲ. ಈಗ ಆಯ್ತು ನೋಡಿ. ಓಕೆ ನೀರಲ್ಲಿ ಸರಿ ಇದಾಯ್ತು. ಹೌದೌದು ಬಂದ್ ಮಾಡಿ. ನೀರಿಗೆ ಮಿಕ್ಸ್ ಆಗಲ್ಲ ಅಂತ? ನೀರಿಗೆ ಮಿಕ್ಸ್ ಆಗೋದಿಲ್ಲ. ಓಕೆ ಏನೆಲ್ಲ ಮಿಕ್ಸ್ ಮಾಡಿ? ಇದು ಇದಕ್ಕೆ ಗೇರು ಬೀಜ ಹುರಿದಿಟ್ಟದ್ದು ಎಳ್ಳು ಮತ್ತೆ ಏಲಕ್ಕಿ ಹುಡಿ. ಓಕೆ ಮೂರನ್ನ ಈಗ ಪಾಕಕ್ಕೆ ಮಿಕ್ಸ್ ಮಾಡಿ. ಆಮೇಲೆ ಇದು ಹೊದ್ಲುಡಿ. ಹೊದ್ಲುಡಿ ಮಾತ್ರ ಪಕ್ಕನೆ ಹಾಕಬಾರ್ದು, ಸ್ವಲ್ಪ ಅದಕ್ಕೆ ಅದೇ ಸಾಕಾಗ್ತದ ನೋಡ್ಬೇಕಲ್ಲ. ಓಕೆ ಆಲ್ಮೋಸ್ಟ್ ನಮ್ಮದು ಅಷ್ಟೊಂದು ಲಡ್ಡು ರೆಡಿ ಆಗ್ತಾವಂತಲ್ಲ. ಈ ಥರದ ಲಡ್ಡು ಸುಮಾರು ಕಡೆ ತಿಂತೇವೆ ನೋಡಿ. ಹೌದು, ಬೈಕೆಯಲ್ಲೆಲ್ಲ ಮಾಡ್ತೇವೆ. ಅದೇ ಇನ್ನೂ ಸಹ ಇದಕ್ಕೆ ಇದು ಹಾಕ್ಬೋದು, ಖಾರ ಕಡ್ಡಿ ಹೇಳ್ತಾರಲ್ಲ, ಮಿಕ್ಸ್ ಮಾಡ್ಬೋದು. ಮಾಡ್ತಾರೆ. ಸ್ಪೀಡ್ ಇಲ್ಲ ಆಯ್ತು. ಬೆಂಕಿ ಆಫ್ ಮಾಡಿದ್ದೇನೆ, ಇಲ್ಲದಿದ್ರೆ ನಾನು ಅಲ್ಲೇ ಇವಾಕಿ ಬೆಂಕಿ ಇಲ್ಲಪ್ಪ. ಎಸ್, ಇವಾಗ ಬೆಲ್ಲದ ಉಂಡೆ ಕಟ್ಟುವ ಟೈಮ್ ಅಲ್ಲ, ಅದು ಬಿಸಿ ಬಿಸಿ ಮಾಡಿದ್ರೆ ಚೂರು ಬಿಸಿ ಬಿಸಿ ಇದ್ರೆ ಒಳ್ಳೇದು. ಓಕೆ, ತುಂಬ ಬಿಸಿ ಆದರೆ ಕೈ ಕೂಡ ಬಿಸಿ ಬಿಸಿ ಆಗ್ತದೆ. ಸ್ವಲ್ಪ ಆರಿದ ನಂತರ ಕರೆಕ್ಟಾಗಿ ಅದು ಸ್ವೀಟ್ ಕೂರುತ್ತಲ್ಲ. ನಾವೆಲ್ಲ ಚೆಂದಾಗಿ ಲಾಡು ಎಲ್ಲ ತಿನ್ನೋದು, ನೀವು ನೋಡಿ ಎಷ್ಟು ಬಿಸಿ ಬಿಸಿಯಲ್ಲೆಲ್ಲ ಅಡಿಗೆ ರೆಡಿ ಮಾಡೋದಲ್ಲ. ಅದೇ ಅಂದರೆ ಜಾಸ್ತಿ ತಂಡೋದ್ರೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ರೌಂಡ್ ಬರಲ್ಲ ಅಂದರೆ ಇದು ಟೈಟ್ ಆಗ್ತದಲ್ಲ, ಹಾಗೆ ಇದು ಟೈಟ್ ಆಗುವ ಮೊದಲೇ ಕಟ್ಟಿ ಹಾಕಬೇಕು. ಓಕೆ, ನಮ್ಮ ಅಷ್ಟಮಿ ಲಾಡು ರೆಡಿ ಆಯ್ತಲ್ಲ, ಇನ್ನು ಸರ್ವ್ ಮಾಡೋ ಟೈಮ್. ಓಕೆ ಓಕೆ, ಅಷ್ಟಮಿ ಲಾಡು ಸರ್ವ್ ಆಗ್ತಂತಲ್ಲ. ಈ ಥರ ಎಲ್ಲ ನೀವು ಮನೇಲಿ ಡೈಲಿ ಮಾಡ್ತೀರಾ? ಡೈಲಿ ಅಲ್ಲ, ಅಷ್ಟಮಿ ಟೈಮ್ನಲ್ಲಿ, ಚೌತಿಗೆ. ಓಕೆ, ಮಕ್ಕಳಿಗೆಲ್ಲ ಭಾರಿ ಪ್ರೀತಿ. ಮಕ್ಕಳೆಲ್ಲ ಮನೆ, ನನ್ನ ಮಕ್ಕಳಿಗೂ ಪ್ರೀತಿ, ಅವರ ಮಕ್ಕಳಿಗೂ ಪ್ರೀತಿ. ಎಲ್ಲರಿಗೂ ಬರುವಾಗ ಈ ಥರ ಅಷ್ಟಮಿ ಲಾಡು ರೆಡಿ ಮಾಡ್ತಾರೆ. ಓಕೆ, ಬಿಸಿ ಬಿಸಿಯಾದ ಅಷ್ಟಮಿ ಲಾಡು ರೆಡಿ ಆಗಿದೆ. ನಿಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳ ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿ. ಇವಾಗ ನಮಗೆ ಮಾಡಿ ಪ್ರೀತಿ, ರುಚಿ ನೋಡಿ, ನಮಗೂ ಪ್ರೀತಿ. ಓಕೆ, ಚೆನ್ನಾಗಿ ಬಂದಿದೆ. ಅಂದರೆ ಈ ಥರ ಲಾಡು ನಾವು ಅಷ್ಟಮಿ ಟೈಮಲ್ಲೇ ತಿನ್ಬೋದು. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ ಮ್ಯಾಮ್, ಸಾಕತ್ತಾಗಿರುವಂತಹ ಅಷ್ಟಮಿ ಲಾಡು ರೆಡಿ ಮಾಡಿಕೊಟ್ಟಿದ್ರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಅಷ್ಟಮಿ ಲಡ್ಡು ತಯಾರಿಸುವ ವಿಧಾನ: ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಬೇಯಿಸಿ. ಪಾಕ ತಯಾರಾದ ನಂತರ ಕಪ್ಪು ಎಳ್ಳು, ಏಲಕ್ಕಿ ಪುಡಿ ಹಾಗೂ ಹೊದಲು ಪುಡಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರ ಅಷ್ಟಮಿ ಲಡ್ಡು ರೆಡಿ. ಓಕೆ, ಅಷ್ಟಮಿ ಲಾಡು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಹಾಗಾದರೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಲ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ, ಹಾಗೆ ಐಶ್ವರ್ಯ ಅವರ KT ಸ್ಪೆಷಲ್ ಸಾಲಿಮಾರ್ ಟೀ.
ಓಕೆ, ಇವಾಗ ನಮ್ಮ ಹತ್ರ ಸರಿತಾ ಮ್ಯಾಮ್, ಇವಾಗ ಏನು ಆವಾಗಲೇ ಹೇಳಿದ್ರಿ ನೀವು ಚಿರತೆ ಥರ ಇರುವಂಥ ಕೆಸುವಿನ ಎಲೆ ಅದರಿಂದ ಏನು ಪೋಡಿ ಮಾಡ್ತಾ ಇದ್ರಲ್ಲ? ಪೋಡಿ ಮಾಡ್ತೀವಿ. ಓಕೆ, ಏನು ಬೇಕಾ? ಹೌದಲ್ಲ, ಸಾಕಾಗಿದೆ. ಸೇಮ್ ಈ ಥರನೇ ಇದೆಲ್ಲ, 2 ಕಣ್ಣು ಬಾಯಿ ಇದ್ರೆ ಚಿರತೆ ಅಂತ ಹೇಳ್ಬೋದು. ಓಕೆ, ಇದರದ್ದು ಪೋಡಿ ಅಲ್ಲ? ಪೋಡಿ, ಹೌದು. ಓಕೆ, ಇದು ನಾರ್ಮಲ್ ಆಗಿ ಈಗ ನಮಗೆ ತೋಟದಲ್ಲೆಲ್ಲ ಸಿಗುತ್ತಾ? ಎಲ್ಲ ಕಡೆಯಲ್ಲಿ ಆಗ್ತದೆ. ನಾವು ಹುಡುಕಿ ಹೋಗ್ತೇವೆ ಇದನ್ನು ಮಾಡ್ಲಿಕ್ಕೋಸ್ಕರ. ಈ ಟೈಮ್ನಲ್ಲಿ ಮಾತ್ರ ಸಿಕ್ಕುದದು. ಬೇರೆ ಇನ್ನೊಂದು ಯಾವಾಗ ಬೇಕಾದ್ರೂ ಸಿಗ್ತದೆ. ಅಂದ್ರೆ ಇದರಲ್ಲಿ ಮರಕೆಸು ಎಂದೇಳಿ ಉಂಟು. ಅದು ಮರದಲ್ಲಿ ಮಾತ್ರ ಆಗುತ್ತೆ. ಪತ್ರೊಡೆ ಎಲ್ಲ ಮಾಡ್ಲಿಕ್ಕೆ ಅದೇ ಅದು ಪತ್ರೊಡೆ ಮಾಡುದಿಲ್ಲ, ಅದು ಕೂಡ ಇದೇ ತರ ಪೋಡಿ ಮಾಡುದು. ಮರಕೆಸು ನೆಲದಲ್ಲಿ ಆಗುವಂತ ಕೇಸುವಿನಲ್ಲಿ ಪತ್ರೊಡೆ ಮಾಡ್ತಾರೆ. ಈಗ ನನಗೆ ಮಿಕ್ಸಿ ಜಾರ್ ಬೇಕು. ಓಕೆ, ನಿಮಗೆ ಈಗ ಫಸ್ಟಿಗೆ ಮಿಕ್ಸಿ ಜಾರ್ ಬೇಕಲ್ಲ? ಹೌದು. ಅಂದರೆ ಏನು ಮೆಣಸಿನ ಸುರುವಿಗೆ ಮೆಣಸು ಸ್ವಲ್ಪ ಹುಡಿ ಮಾಡಬೇಕಾಗ್ತದೆ. ಖಾಲಿ ಮೆಣಸು ಮಾತ್ರ? ಮೆಣಸು ಮಾತ್ರ. ಅಂದರೆ ಅದು ಹುಡಿ ಮಾಡಿದ್ಮೇಲೆ ಅಕ್ಕಿ ಹಾಕೋದು. ಓಕೆ, ನೀರು ಗೀರು ಏನು ಹಾಕಲಿಕ್ಕಿಲ್ಲ? ಈಗ ನೀರು ಹಾಕಬೇಕು. ಓಕೆ, ಖಾಲಿ ಮೆಣಸನ್ನು ಮಿಕ್ಸ್ ಮಾಡಬೇಕಲ್ಲ? ಖಾಲಿ ಮೆಣಸು ಅಂತ ಹೇಳುವಾಗ ಜಾಸ್ತಿ ಹುಡಿ ಆಗಲ್ಲ? ಅದಾಗುದಿಲ್ಲ, ಅದು ಇದ್ರೊಟ್ಟಿಗೆ ಆಗ್ತದೆ. ಆಮೇಲೆ ಇದರಲ್ಲಿ ಅಂತ ಗೊತ್ತಾ, ಅಕ್ಕಿ ಮತ್ತು ಇದು ನಾನು ಇದರಲ್ಲೇ ನೆನೆಸಿಟ್ಟು, ಇದು ಕಾಣಿಸ್ಲಿಕ್ಕೆ ಮಾತ್ರ ಉದ್ದಿನ ಬೇಳೆ ಹುರಿದದ್ದು, ಅದು ಇದರಲ್ಲಿ ಹಾಕಿದ್ದೇನೆ ನಾನು. ಉದ್ದಿನ ಬೇಳೆ ಮತ್ತು ನೆನೆಸಿಟ್ಟ ಅಕ್ಕಿ ನೆನೆಸಿಟ್ಟು, ಅದು ಉದ್ದಿನ ಬೇಳೆ ಕೂಡ ಇದು ಮಾಡಿದ್ದೇನೆ, ನೆನೆಸಿಟ್ಟಿದ್ದೇನೆ. ಅಂದ್ರೆ ಒಂದು ಪರಿಮಳ ಬರ್ತದೆ. ಮತ್ತೆ ಹುಳಿ ಮತ್ತೆ ಇದು ಹಿಂಗು, ಹುಣಸೆ ಹುಳಿಯ ಮತ್ತೆ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಮೆಣಸಿನ ಹುಡಿ ಕೂಡ ಹಾಕ್ಬೋದಾ ಆ ಥರ ಇದಕ್ಕೆ? ಹಾಕ್ಬೋದು. ಆಪ್ಷನಲ್, ನಾರ್ಮಲ್ ಆಗಿ ಇದೇ ಥರ ಮಾಡೋದು. ಹೌದೌದು. ಬೇಕಿದ್ರೆ ಮೆಣಸಿನ ಹುಡಿ ಹಾಕ್ಬೋದಲ್ಲ? ಮೆಣಸಿನ ಹುಡಿ ಹಾಕ್ಬೇಕಕ್ಕೆ ಈಗ ಒಂಚೂರು ನೀರು ಹಾಕಿ. ಓಕೆ, ಒಂದು ಚೂರು ನೀರು ಹಾಕಬೇಕು. ಹೆಚ್ಚಾಗಬಾರ್ದು, ಅಂದರೆ ಹಿಟ್ಟು ಗಟ್ಟಿ ಇರಬೇಕು. ಸಾಕಾ? ಹಾಕಿ ಸ್ವಲ್ಪ ಹಾಕಿ. ಸಾಕು. ಮತ್ತೆ ಬೇಕಾದ್ರೆ ನೋಡು, ಮಿಕ್ಸ್ ಮಾಡೋದಲ್ಲ? ಓಕೆ, ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಸಾಧಾರಣ ಗಟ್ಟಿಯಾಗೆ ನಾವು ಇದನ್ನು. ಹೌದೌದು, ಅದಕ್ಕೆ ಸಾರಿಸ್ಲಿಕ್ಕೆ ಬರಬೇಕಲ್ಲ. ಓಕೆ ಓಕೆ, ಈಗ ರೆಡಿ ಆಯ್ತಲ್ಲ? ಈಗ ಅದರ ಹೀಗೆ ಎಲೆಗೆ ಹೆಸರು ಏನು ನೀಡಿದ್ರಿ? ಚಿಟ್ಟೆ ಎಲೆ. ಚಿಟ್ಟೆ ಎಲೆ, ಚಿಟ್ಟೆ ಕೇಸು ಅಂತ ಹೇಳಿದಲ್ಲ? ಚಿಟ್ಟೆ ಕೇಸು, ಮರಕೇಸು, ಚಿಟ್ಟೆ ಕೇಸು. ಅದೇನು ಇದು ನಮಗೆ ತೋರಿಸುವುದಿಲ್ಲ ಆ ಥರ ಏನಿಲ್ಲ? ಇದು ತೋರಿಸುವುದಿಲ್ಲ. ಓಕೆ, ಚಿಟ್ಟೆ ಕೇಸು ತೋರಿಸುವುದಿಲ್ಲ. ಇದನ್ನು ಮೊದಲೇ ನಾವು ಈ ಥರ ಎಲ್ಲ ಎಲೆಗಳನ್ನು ಒಂದೇ ಸರ್ತಿ ಈ ಥರ ಮಾಡಿ ಕಟ್ ಮಾಡ್ಕೊಳ್ಳೋದಾ? ಮರಕೇಸು ಕೂಡ ಇದೇ ರೀತಿ ಮಾಡುದು. ಮರಕೇಸು ಪತ್ರೊಡೆ ಮಾಡುದಿಲ್ಲ, ಇದೇ ಥರ ಇದು ಮಾಡಿ ಎಣ್ಣೆಯಲ್ಲಿ ಕಾಯಿಸುದು. ಮರಕೇಸುನೇ ಹೆಸರು ಗೊತ್ತುಂಟಾ ನಿಮಗೆ? ಅದೇ ಇದ್ರದ್ದು. ಇದು ಮಾತ್ರ ನೆಲದಲ್ಲೇ ಆಗುದು. ಎಸ್, ನೀವೀಗ ಅದನ್ನು ಮಾಡುವಾಗ ನಾವು ಆಯಿಲ್ ಕೂಡ ಇಡುವ? ಇನ್ನೂ ಇಡ್ಬೋದು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಓಕೆ, ನಮ್ದು ಈಗ ಕೆಸುವಿಗೆ ಎಲ್ಲ ಮಸಾಲೆ ಮಿಕ್ಸ್ ಆಗಿದೆ, ಕಟ್ ಮಾಡೋದಲ್ಲ? ಅದನ್ನೇ ನಾವು ಈಗ ಪೋಡಿ ಬಿಡೋದಾ? ಪೋಡಿ. ಓಕೆ ಓಕೆ, ನಿಮ್ಮದು ಪೋಡಿ ಆಗುವಾಗ ಪೋಡಿಗೆ ಏನು ಬೇಕು? ಚಹಾ ಬೇಕಲ್ಲ? ಚಹಾ ಇದ್ರೆ ಚೆನ್ನಾಗಿರುತ್ತಲ್ಲ? ನಾನು ನೀವು ಪೋಡಿ ಅಂತ ಹೇಳುವಾಗಲೇ ಚಹಾಕ್ಕೆಲ್ಲ ರೆಡಿ ಮಾಡಿದ್ದೆ. ಹಾಗಾದರೆ ಚಹಾ ಇಡುವಲ್ಲ ಈಗ? ಓಕೆ ಓಕೆ, ನಾನು ಹಾಲು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ.
ಓಕೆ, ನಿಮ್ಮದು ಪೋಡಿ ರೆಡಿ ಆಗುವಾಗ ನಮ್ಮದು ಚಹಾ ರೆಡಿ ಆಗಬೇಕಲ್ಲ, ಅದಕ್ಕೆ ನಮ್ಮದು ಐಶ್ವರ್ಯ ಅವರದ್ದು ಸಾಲಿಮಾರ್ ಅವರ ಸ್ಪೆಷಲ್ KT ಟೀ ಉಂಟು. ನಿಮಗೆ ಗೊತ್ತುಂಟಾ ಎಷ್ಟು ಟೀ ಹಾಕಬೇಕು ಅಂತ? 2 ಗ್ಲಾಸಿಗೆ ಸಾಕಷ್ಟು? ಇನ್ನು ಅರ್ಧ ಹಾಕ್ಬೇಕು. ಇನ್ನೂ ಅರ್ಧ ಹಾಕಬೇಕಾ? ನೀವು ಅರ್ಧ ತೆಗ್ದದ್ದಲ್ಲ, ಹಾಂ, ಸಾಕಾ? ಓಕೆ, ಪೋಡಿ ಅಂತೂ ನಮ್ಮದು ಚಿಟ್ಟೆ ಕೆಸುವಿನ ಪೋಡಿ ಆಯಿಲಿಗೆ ಬೇಕಂತಲ್ಲ. ನಮ್ಮದು ಚಹಾ ಕೂಡ ರೆಡಿ ಆಗ್ತಾ ಉಂಟು. ನಮ್ಮದು ಪೋಡಿ ಕೂಡ ಈಗ ರೆಡಿ ಆಗ್ತಾ ಉಂಟಲ್ಲ. ಸಾಕದಾಗಿದೆ ಆಗಿದೆ ನೋಡಿ. ನಾನು ಮಾಡಿದ ಚಹಾ ಅಂತ ಹೇಳಿದ್ರೆ ಹಾಗಿದೆ. ಯಾವಾಗಲೇ ಬರ್ತೇನೆ ನಿಮ್ಮ ಚಹಾ ಕುಡಿಲಿಕ್ಕೆ. ಹೌದು, ನಾವು ಸಾಲಿಮಾರ್ ಅವರ ಸ್ಪೆಷಲ್ ಆದ KT ಟೀ ಹಾಕಿದ್ರೆ ಉಂಟಲ್ಲ, ಅದರ ರುಚಿಯೇ ಬೇರೆ ಆಗಿರುತ್ತೆ. ಬಾರಿ ಉಂಟು. ಈಗ ನಿಮ್ಮ ಪೋಡಿಗೆ ನಾನು ವೆಯ್ಟ್ ಮಾಡಬೇಕಲ್ಲ. ಓಕೆ, ಆ್ಯಕ್ಚುಲಿ ನನಗೆ ಅನ್ನಿಸ್ತಾ ಉಂಟು ಇದು ಸ್ವಲ್ಪ ಪೋಡಿ ಸ್ವಲ್ಪ ತುರಿಸುವ ಸಾಧ್ಯತೆ ಉಂಟು. ಅಂದರೆ ಈಗ ಎಲೆ ಆ ಥರ ಇರುತ್ತಲ್ಲ, ತುರಿಸೋದಿಲ್ಲ. ಇಲ್ಲಲ್ಲ, ಇಲ್ಲ, ಅದು ಡೀಪ್ ಫ್ರೈ ಮಾಡಬೇಕು ಮಾತ್ರ. ಡೀಪ್ ಫ್ರೈ ಮಾಡಿ ಈ ಎಲೆ ತುರಿಸೋದಿಲ್ಲ. ಇನ್ನೊಂದೆಲ್ಲ ಆದರೆ ಸ್ವಲ್ಪ ತುರಿಸ್ತಾ ಇದೆ. ಅದೇ ನಾವು ಇನ್ನೊಂದೆಲೆದು ಇದು ಮಾಡೋದಿಲ್ಲ, ಮರ ಎಲೆದು ಮಾತ್ರ, ಮರ ಕೆಸುವಿಂದು ಮಾತ್ರ ಪೊಡಿ ಮಾಡೋದು. ಮರ ಕೆಸು ಮತ್ತು ಇದರದ್ದು ಅದೆರಡು ಕೂಡ ತುರಿಸೋದಿಲ್ಲ. ಇದು ಮರ ಕೆಸು ಒಂಚೂರು ತುರಿಸೋದು, ಇದು ತುರಿಸೋದಿಲ್ಲ. ಓಕೆ, ಪೋಡಿ ಅಂತೂ ರೆಡಿ ಆಗ್ತುಂಟಲ್ಲ. ನಮ್ಮದು ಚಹಾ ರೆಡಿ ಆಗಿದೆಲ್ಲ, ಇದು ಮಾಡೋದಾ? ಮಾಡಿ. ಓಕೆ, ಮುಚ್ಚಿ ಇಡಿ, ಅದು ಒಳ್ಳೆ ಇದು ಬಿಡ್ತದೆ ನೋಡಿ. ಓಕೆ, ಚಹಾ ಮಾಡಿ ಒಂದು 10 ನಿಮಿಷ ಇಟ್ಟು ಮತ್ತೆ ಆಮೇಲೆ ಕುಡಿಬೇಕಲ್ಲ, ಕೆನೆ ಎಲ್ಲ ಮೇಲೆ ಬರಬೇಕಲ್ಲ. ಅದೇ. ಎಸ್, ಪೋಡಿ ಕೂಡ ರೆಡಿ ಆಯಿತು, ನಮ್ಮದು ಚಾಯ್ ಕೂಡ ರೆಡಿ ಆಯ್ತಲ್ಲ. ಓಕೆ, ನಾವು ಚಾಯವನ್ನು ಹಾಗಾದರೆ ಗ್ಲಾಸಿಗೆ ಹೋಯ್ದು ರೆಡಿ ಮಾಡುವಲ್ಲ? ಪೋಡಿ ಮಾಡಿ. ಓಕೆ, ನೀವು ಪೋಡಿ ಕೂಡ ರೆಡಿ ಮಾಡಿರಬೇಕು, ಇಲ್ಲದ್ರೆ ನಮ್ಮದು ಚಾಯ್ ಮೊದಲೇ ಕಾಳೆ ಆಗ್ತದೆ. ನಿಮಗೆ ಚಾಯ್ ಕುಡಿಯುವೆಲ್ಲ ಅಭ್ಯಾಸ ಉಂಟಲ್ಲ? ಓಕೆ, ಹಾಗಾದರೆ ಫುಲ್ 1 ಗ್ಲಾಸ್ ಹೋಯ್ತು ಆಯಿತು. ನಮ್ಮದು ಚಾಯ್ ಅಂತ ರೆಡಿ ಆಯಿತು. ನಿಮ್ಮದು ಪೋಡಿ ಕೆಸುವಿನ ಪೋಡಿ ಕೂಡ ರೆಡಿ ಆಯ್ತು. ಇದು ಜಾಸ್ತಿ ಫ್ರೈ ಆದಷ್ಟು ಒಳ್ಳೇದಲ್ಲ, ಅಂದರೆ ನಮಗೆ ತಿನ್ಲಿಕ್ಕೆ ಕೂಡ ಸ್ವಲ್ಪ ಕರ್ಮಕುಳು ಸಿಗುತ್ತೆ. ಅದಂದ್ರೆ ಒಂದೊಂದೇ ತೆಗಿತೇನೆ, ಲಾಸ್ಟ್ ಹಾಕಿದ್ದು ಇಲ್ಲಿ ಬಾಕಿ ಹಾಕಬೇಕು, ಇಲ್ಲದಿದ್ರೆ ಬೇಯುದು ಕಡಿಮೆ ಆಗ್ತದಲ್ಲ. ಹೌದು ಹೌದು. ಆಫ್ ಮಾಡೋದಾ? ಹಾಂ, ಮಾಡಿ. ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಓಕೆ, ಬಿಸಿ ಬಿಸಿಯಾದ ಚಿಟ್ಟೆ ಕೆಸುವಿನ ಪೋಡಿ ರೆಡಿ ಆಗಿದೆ. ಬಿಸಿ ಬಿಸಿ ಆಗಿದೆ. ನಾರ್ಮಲ್ ಆಗಿ ನಾವು ಪೋಡಿ ಯಾವುದು ಬೋಂಡ ಈ ಥರದ್ದು ಅಥವಾ ಈರುಳ್ಳಿ ಈ ಥರದ್ದೆಲ್ಲ ತಿಂತೇವೆ. ಈ ಥರ ಕೆಸುವಿಂದ ಸ್ಪೆಷಲ್ ಆಗಿ ಪೋಡಿ ಮಾಡಿ ತಿಂದರೆ ಗಮ್ಮತ್ತಿರುತ್ತೆ. ಅದರ ಜೊತೆ ನಮ್ಮದು ಟೀ ಕೂಡ ರೆಡಿ ಇದೆಲ್ಲ, ಎರಡನ್ನೊಟ್ಟಿಗೆ ನಾವು ತಿನ್ನಲಿಕ್ಕೆ ರೆಡಿ ಮಾಡುವಾಗ. ಓಕೆ, ಮೇಡಮ್ ಅವರು ಸಾಕಾಗಿರುವಂತಹ ಚಿಟ್ಟೆ ಎಲೆಯನ್ನು ಪೋಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ, ಬಿಸಿ ಬಿಸಿಯಾಗಿದೆ. ಜೊತೆಗೆ ನಾನು ಟೀ ಕೂಡ ರೆಡಿ ಮಾಡಿದ್ದೇನೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಿಟ್ಟೆ ಕೆಸುವಿನ ಎಲೆಯ ಪೋಡಿ ತಯಾರಿಸುವ ವಿಧಾನ. ಮೊದಲು ಒಣಮೆಣಸು ಹಾಗೂ ನೆನೆಸಿದ ಬೆಳ್ತಿಗೆ ಅಕ್ಕಿ, ಹುರಿದು ನೆನೆಸಿದ ಉದ್ದಿನ ಬೇಳೆ, ಹುಣಸೆ ಹುಳಿ, ಹೀಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ನಂತರ ಚಿಟ್ಟೆ ಕೆಸುವಿನ ಎಲೆಯ ಹಿಂಭಾಗದಲ್ಲಿ ರುಬ್ಬಿದ ಮಸಾಲೆಯನ್ನು ಹರಡಿ ಒಂದರ ಮೇಲೊಂದು ಇಟ್ಟು ಮಡಚಿಕೊಳ್ಳಿ. ಆನಂತರ ಚಿಕ್ಕ ತುಂಡುಗಳಾಗಿ ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಿಟ್ಟೆ ಕೆಸುವಿನ ಎಲೆಯ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿ ನಮ್ಮ ಮುಂದೆ ಇದೆ. ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಓಕೆ, ನಾವು ಫಸ್ಟಿಗೆ ಖಾರ ನೋಡುವ. ಟೀ ಜೊತೆ ನೋಡಬೇಕಲ್ಲ ಅದನ್ನು? ಅದೇ. ಓಕೆ, ತಗೊಳ್ಳಿ ನೀವು ಕೂಡ. ಚಿಟ್ಟೆ ಎಲೆಯ ಪೋಡಿ ಅಲ್ಲ? ಓಕೆ. ಇದು ಕಾರ್ಮುಖವಾಗಿ ಸಾಕಾದಂತು. ಸಾಕಾಗಿದೆಯಲ್ಲ, ಅದಕ್ಕೆ ನಾವು ಐಶ್ವರ್ಯ ಅವರ
ಸ್ಪೆಷಲ್ ಟೀ ಕುಡಿಯಲ್ಲ. ಟೀ ಕೂಡ ಸೂಪರ್ ಉಂಟು. ಟೀ ಸೂಪರ್ ಉಂಟಲ್ಲ, ಸೂಪರ್ ಉಂಟು. ಅದು ಮತ್ತೆ ಮಾಡಿದ್ದೆ ನಾನಲ್ಲ, ಹಾಗೆ ಎರಡು ಕೂಡ ಸಾಕಾಗಿ ಮ್ಯಾಚಿಂಗ್ ಆಗ್ತುಂಟಲ್ಲ, ಟೀಗೆ ಮತ್ತು ಪೋಡಿಗೂ. ಈಗ ನಾವು ಲಾಡ್ ನೋಡುವಲ್ಲ. ಓಕೆ, ಇದು ಸ್ವಲ್ಪ ಈಗ ಆವಾಗಲಾಗದೆ ಸ್ವಲ್ಪ ಸ್ಮೂತ್ ಇರುತ್ತೆ, ಈಗ ಸ್ವಲ್ಪ ಗಟ್ಟಿ. ಓಕೆ, ಹಾಂ, ಬೆಲ್ಲದ್ದು ಸ್ವಲ್ಪ ಗಟ್ಟಿ ಹಾಗೆ ಹಿಡಿತ ಉಂಟಲ್ಲ. ಇದು ಇನ್ನೊಂದು 2 ದಿವಸ ಆದ್ರೆ ಇನ್ನು ತುಂಬಾ ಗಟ್ಟಿ ಆಗ್ತದೆ. ನಮ್ಮಂತವರಿಗೆಲ್ಲ ಅಂತ ನಾನು ತುಂಡು ಮಾಡಿ ತಿನ್ಬೇಕಾ. ಹೌದು. ಓಕೆ, ಇದು ಅಷ್ಟಮಿ ಲಾಡಲ್ಲ, ಇದು ಕರೆಕ್ಟ್ ಆಗಿದೆ. ಅಂದ್ರೆ ಈಗ ನಾವು ಬೆಲ್ಲದಲ್ಲಿ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ಲ. ಹೌದು, ಅಂದ್ರೆ ಅದೇ ಬೆಲ್ಲ ಸಿಗ್ತದೆ, ಜೋನಿ ಬೆಲ್ಲ ಸಿಗುತ್ತೆ, ಅದಕ್ಕೆ ಮ್ಯಾಚಿಂಗ್ ಆಗ್ತದಲ್ಲ. ಹೌದು, ಅದೇ. ಓಕೆ, 2 ಡಿಶ್ ಕೂಡ ಸಾಕಾಗಿ ಬಂದಿದೆ. ಅದರಲ್ಲಿ ಅಂತೂ ಟೀ ಜೊತೆ ಏನು ಪೋಡಿ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಮಾಡಿ ಕೊಟ್ಟಿದ್ದಕ್ಕೆ? ಭಾರಿ ಖುಷಿ ಆಯ್ತಲ್ಲ. ಟೀ ಕೂಡ ಹಾಗೆ ಚೆನ್ನಾಗಿದೆ, ಟೀಯಿಂದ ಇನ್ನೂ ಖುಷಿ ಆಯ್ತಲ್ಲ. ಓಕೆ, ಹಾಗಾದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸರಿತಾ ಪೈ ಮೇಡಮ್ ಅವರು ಸಾಕಾಗಿರುವಂತಹ ಕೆಸುವಿನ ಎಲೆಯ ಪೋಡಿ ಅದರ ಟೀ ಜೊತೆ ತಿನ್ನಲಿಕ್ಕೆ ಸಾಕಾಗಿರುತ್ತೆ. ಅದರ ಜೊತೆ ಸ್ವೀಟ್ ಕೂಡ ಮಾಡಿದ್ದಾರೆ, ಅಷ್ಟಮಿ ಲಾಡು ಕೂಡ, 2 ಕೂಡ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ಎನಿಸ್ತಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ KT ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.